ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಗವಾಯಿ ಅವರ ಮೇಲೆ ಶೂ ಎಸೆದ ಸನಾತನಿಯ ದುಷ್ಕೃತ್ಯವನ್ನು ಖಂಡಿಸಿ ನಗರದಲ್ಲಿಂದು ವಿದ್ಯಾರ್ಥಿ, ಯುವಜನ, ಮಹಿಳಾ, ಆದಿವಾಸಿ, ದಲಿತ, ರೈತ, ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ವಿವಿಧ ಜನಪರ ಸಂಘಟನೆಗಳ ಜಂಟಿ ನೇತೃತ್ವದಲ್ಲಿ ಪ್ರತಿಭಟನಾ ಪ್ರದರ್ಶನವನ್ನು ನಡೆಸಿದರು. ಮಂಗಳೂರಿನ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಸಮುದಾಯ ಸಂಘಟನೆಯ ರಾಜ್ಯ ನಾಯಕರಾದ ವಾಸುದೇವ್ ಉಚ್ಚಿಲ್ ಅವರು, ಭಾರತದ ಪ್ರಜಾಪ್ರಭುತ್ವ, ಜಾತ್ಯತೀತತೆ, ಸಂವಿಧಾನದ ಘನತೆಯನ್ನ ಘಾಸಿಗೊಳಿಸುವ ದುರುದ್ದೇಶದ ಭಾಗವಾಗಿಯೇ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯ ಕಡೆಗೆ ಚಪ್ಪಲಿ ತೂರಲಾಗಿದೆ. ಈ ಹುನ್ನಾರವನ್ನ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಎಂದು ಹೇಳಿದರು. ಆದರೆ ನಮ್ಮ ಮಾಧ್ಯಮಗಳು ಮತ್ತು ಮನುವಾದಿಯಾದಂತಹ ಕೆಲವು ನ್ಯಾಯವಾದಿಗಳು ಮತ್ತು ಇನ್ನು ಸಂಘ ಪರಿವಾರದ ಬಿಜೆಪಿ ಪಕ್ಷದಲ್ಲಿರುವಂತಹ ಅನೇಕ ಮುಖಂಡರು ನ್ಯಾಯಾಧೀಶರು ಒಂದು ಸಂಸ್ಕೃತಿಯ ವಿರುದ್ಧವಾಗಿದ್ದಾರೆ ಅನ್ನುವಂಥ ಪ್ರಚಾರವನ್ನು ಮಾಡ್ತಾರೆ. ಅಷ್ಟಲ್ಲದೆ ಆತ ಹೇಳಿದ ಮಾತು ಬಹಳ ಸ್ಪಷ್ಟ ಇದೆ. ಸನಾತನವನ್ನು ಅವಮಾನಿಸುವುದನ್ನು ನಾವು ಸಹಿಸಲಾರೆ ಅಂತ ಒಂದು ಹೇಳ್ತಾರೆ. ಹಾಗೆ ಹೇಳ್ತಾ ಹೋಗುವಾಗ ಅವನನ್ನು ಇವರು ಬಂಧಿಸಿ ಅಲ್ಲಿನ ಸೆಕ್ಯೂರಿಟಿ ತೀರ್ಕೊಡೋದು. ಹೊರಗೆ ಹೋದ ಪತ್ರವಾಗಿ ಅವಮಾನಕಾರಿಯಾಗಿ ಶೂ ಎಸೆಯುವ ಮಟ್ಟಕ್ಕೆ ಒಬ್ಬ ನ್ಯಾಯಾಧೀಶ, ಮೇಲ್ಜಾತಿಯ ನ್ಯಾಯಾಧೀಶ ಹೊರಡ್ತಾ ಇದ್ದಾನಂತ ಹೇಳಿದರೆ ನೀವು ಯಾಕೆ ಅವರ ಜೊತೆ ಇದ್ದೀರಿ? ಆ ಕಾಂಗ್ರೆಸ್ನ ಜೊತೆಯಲ್ಲಾಗಲಿ ಬಿಜೆಪಿಯ ಜೊತೆಯಲ್ಲಾಗಲಿ ಯಾವ ಮನುವಾದವನ್ನು ಬಗ್ಗೆ ಒಂದು ಬಗೆಯ ಭರವಸೆಯ ಅಥವಾ ಸಮರ್ಥನೆಯ ಅಥವಾ ಮೌನದ ರೀತಿಯಲ್ಲಿ ವರ್ತಿಸ್ತಾ ಅವರ ಜೊತೆ ನೀವು ಯಾಕೆ ಇರ್ತೀರಿ? ಅವರ ಕೂಟದಿಂದ ಹೊರಕ್ಕೆ ಬನ್ನಿ ಅನ್ನುವಂಥ ಎಚ್ಚರ ಇವತ್ತು ನಮ್ಮ ದಲಿತ ಬಂಧುಗಳಲ್ಲಿ ಮೂಡಬೇಕಾಗಿದೆ. ನಮ್ಮ ಸಂಘಟನೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ. ಆದರೆ ಇಡೀ ಒಂದು ದೊಡ್ಡ ದಲಿತ ಸಮುದಾಯವೇ ಕಾಂಗ್ರೆಸ್ಸಿನ, ಅದರಲ್ಲಿ ಮಾತ್ರವಲ್ಲ ಬಿಜೆಪಿಯ, ಅಷ್ಟು ಮಾತ್ರ ಅಲ್ಲ RSSನ ಕುತಂತ್ರಗಳ ವಿರುದ್ಧವಾಗಿ ಎಚ್ಚರಗೊಳ್ಳಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಗಿದೆ. ಅದಕ್ಕಾಗಿ ನಾನು ಹೇಳಿದ್ದೇನೆ, ಇದು ದುರಿತ ಕಾಲ. ಡಿವೈಎಫ್ಐ ಜಿಲ್ಲಾಧ್ಯಕ್ಷರಾದ ಬಿಕೆ ಇಮ್ತಿಯಾಜ್ ಅವರು ಮಾತನಾಡಿ, ಮುಖ್ಯ ನ್ಯಾಯಮೂರ್ತಿಯವರ ಮೇಲೆ ಚಪ್ಪಲಿ ತೂರಿದ ಘಟನೆಯ ಹಿಂದೆ ಸಂಘ ಪರಿವಾರದ ಶಕ್ತಿಗಳ ಪಿತೂರಿ ಅಡಗಿದೆ. ಘಟನೆಯ ತರುವಾಯ ಸಾಮಾಜಿಕ ಜಾಲತಾಣಗಳಲ್ಲಿ ಬಲಪಂಥೀಯರು ನ್ಯಾಯಮೂರ್ತಿಯ ವಿರುದ್ಧ ಸೃಷ್ಟಿಸಿ ಹರಿಯಬಿಡುತ್ತಿರುವ ದ್ವೇಷಪೂರಿತ ಕಥೆಗಳು ಘಟನೆಯಲ್ಲಿ ಸಂಘ ಪರಿವಾರದ ಪಾತ್ರಗಳನ್ನು ಎತ್ತಿ ತೋರಿಸುತ್ತಿದೆ ಎಂದು ಹೇಳಿದರು. ದೇಶದ ಮಾತ್ರ ಅಲ್ಲ, ಇಡೀ ಜಗತ್ತಿನ ಮುಂದೆ ಈ ದೇಶ ತಲೆತಗ್ಗಿಸಬೇಕಾಗಿರ್ತಕ್ಕಂಥ ಒಂದು ಘಟನೆ ಭಾರತ ದೇಶದಲ್ಲಿ ನಡೆದಿದೆ. ಈ ಘಟನೆಗೆ ಕಾರಣಕರ್ತರು ಯಾರಂತ ಕೇಳಿದ್ರೆ, ಈ ದೇಶಕ್ಕಾಗಿ ಜನ ಬೀದಿಯಲ್ಲಿ ನಿಂತು ಹೋರಾಟ ಮಾಡುವಂತಹ ಸಂದರ್ಭ, ಆ ದೇಶದ ಸ್ವಾತಂತ್ರ್ಯಕ್ಕಾಗಿ ಬೀದಿಯಲ್ಲಿ ವಿದ್ಯಾರ್ಥಿ, ಯುವಜನರು, ಮಹಿಳೆಯರು, ರೈತ, ಕಾರ್ಮಿಕರು ಒಂದಾಗಿ ಬೀದಿಯಲ್ಲಿ ನಿಂತು ಈ ದೇಶದಿಂದ ಬ್ರಿಟಿಷರ ಆಚೆ ಹೋಗಬೇಕಂತ ಹೇಳಿ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಆ ಸ್ವಾತಂತ್ರ್ಯ ಹೋರಾಟವನ್ನ ಕಣ್ಣಾರೆ ಕಾಣುವಲ್ಲಿ ಸಾಕ್ಷಿ ಕೂಡ ಆಗದಂತಹ ಸ್ವಾತಂತ್ರ್ಯ ಚಳವಳಿಯ ಒಂದು ಹೋರಾಟದ ಒಂದು ಪೋಸ್ಟರ್ ಅನ್ನು ಕೂಡ ಅಂಟಿಸದಂತಹ RSS ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡುವಂತಹ ರೀತಿಯಲ್ಲಿ ಇವತ್ತು ಮುಖ್ಯ ನ್ಯಾಯಾಧೀಶರಿಗೆ ಚಪ್ಪಲಿಯನ್ನು ಎಸೆಯುವ ಮೂಲಕ RSS ಸನಾತನ ಅದೇ ರೀತಿಯಲ್ಲಿ ಮನುವಾದ ಏನು ಎಂಬುದನ್ನ ಇವತ್ತು ದೇಶಕ್ಕೆ ಅವರು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ಅಖಿಲ ಭಾರತ ವಕೀಲರ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಯಶವಂತ್ ಮರೋಳಿ, ಎಐಟಿಯುಸಿ ಜಿಲ್ಲಾ ನಾಯಕರಾದ ಬಿ ಶೇಖರ್, ದಲಿತ ಚಳುವಳಿಯ ಹಿರಿಯ ನಾಯಕರಾದ ಎಂ ದೇವದಾಸ್, ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ಜಿಲ್ಲಾ ಮುಖಂಡರಾದ ಶೇಖರ್ ವಾಮಂಜೂರು, ಮುಖಂಡರಾದ ಮುನೀರ್ ಕಾಟಿಪಳ, ಸುನಿಲ್ ಕುಮಾರ್ ಬಚಾಲ್, ಸೀತಾರಾಮ ಪೇರಿಂಚ, ವಿ ಕುಕ್ಯಾನ್, ಮಂಚಪ್ಪ ಪುತ್ರನ್, ರಮೇಶ್ ಉಳ್ಳಾಲ್, ರಾಮಚಂದ್ರ ಬಬ್ಬುಕಟ್ಟೆ, ಯೋಗೀಶ್ ಜಪ್ಪಿನಮಕರು, ಪ್ರಮೀಳಾ ಶಕ್ತಿನಗರ, ಕೃಷ್ಣ ತಣ್ಣೀರುಬಾವಿ, ನವೀನ್ ಕೊಂಚಾಡೆ ಮೊದಲಾದವರು ಭಾಗವಹಿಸಿದ್ರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.